ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತೊಂದು ಪೇಟೆಗೆ ಹೋಗಿ ಬರುವ ಅಂತ ಹೊರಟಿದ್ದೀನಿ. ಹಾಗೆ ಸುಮ್ಮನೆ ಹೋಗಲಿಕ್ಕಿದೆ, ಸ್ವಲ್ಪ ಹೋಗಿ ಬರೋಣವಾ. ಪೇಟೆಗೆ ಹೋದಾಗೆ ಆಗ್ತದೆ, ಎಂತಾದರೂ ತಗೊಳ್ಳಿಕ್ಕಿದ್ರೆ ಎಂತಾದರೂ ತಗೊಳ್ಳುವ ಅಂತ. ಎಂತಂತದ್ದು ಅಂದಾಜು ಮಾಡಲಿಲ್ಲ. ನಾವು ಹೋದ್ಮೇಲೆ ಎಂತ ಬೇಕಾಗ್ತದಲ್ಲ ಎಲ್ಲ, ಹಾಗೆ ಎಂತಾದರೂ ಒಂದು ತರುವ, ತಂದಮೇಲೆ ತೋರಿಸ್ತೀನಿ ನಿಮಗೆ. ಹಾಗೆ ಎಂತಾದರೂ ಒಂದು ತಗೊಳ್ಳುವ, ಹೋಗೋಣವಾ. ಮಗಳು ಕೂಡ ಬರ್ತಾಳಂತೆ, ಹಾಗೆ ಜೊತೆಯಲ್ಲಿ ಹೋಗೋಣ ಅಂತ. ಯಾರು ಇಲ್ಲೇ ಇದ್ದಾರ? ಬ್ಯಾಂಕಿಗೆ ಸ್ವಲ್ಪ ಹೋಗ್ಲಿಕ್ಕಿತ್ತು, ನಾವು ಬಂದ ಕೆಲಸನೂ ಆಗಲಿಲ್ಲ. ಮತ್ತೆಂತ ಮಾಡೋದು, ಇನ್ನೊಂದು ಸ್ವಲ್ಪ ಫ್ರೂಟ್ಸ್ ಮತ್ತು ಎಂತಾದರೂ ಸ್ವಲ್ಪ ತಗೊಂಡೀಗ ಇನ್ನು ಮನೆಗೆ ಹೊರಡೋದು ವಾಪಸ್. ಈಗ ಅದೇ ಬಂದ ಕೆಲಸ ಆಗಿದ್ರೆ ಒಂದು ಒಳ್ಳೆಯದಿತ್ತು, ಬೇಕಾದದ್ದೆಲ್ಲ ತುಂಬ ತಗೊಳ್ಬೋದಿತ್ತು. ನಾವು ಬಂದ ಕೆಲಸ ಆಗಲಿಲ್ಲ, ಹಾಗಾಗಿ ಹೊರಡ್ತೇವೆ. ಇಲ್ಲಿ ನಾನು ಅವ್ರು ಆಟ ಹಾಕ್ತಿದ್ದಾರೆ. ನೋಡಿ, ಈಗ ನಾವು ಬಂದು ಮುಟ್ಟಿದ್ವಿ. ನಾವು ಅಲ್ಲಿ ಪೇಟೆಯಲ್ಲಿ ತಗೊಳ್ಳುವಾಗೆಲ್ಲ ತುಂಬ ರಶ್ ಇತ್ತು, ಹಾಗಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಮತ್ತು ನೋಡಿ, ಇದು 100 ರೂಪಾಯಿಗೆ 3 ಚಟ್ಟಿ, ಇಂಥದ್ದು 3 ಚಟ್ಟಿ ಕೊಡ್ತಾರೆ 100 ರೂಪಾಯಿಗೆ. ಅದು 100 ರೂಪಾಯಿದೆಲ್ಲ ತುಂಬ ಇತ್ತು, ನನಗೆ ಹಾಗೆ ತುಂಬ ತಗೊಳ್ಳಿಕ್ಕಾಗಲಿಲ್ಲ. ನೋಡಿ ಹೀಗಿದ್ದು, ಇದು 3 ಚಟ್ಟಿ ತಗೊಂಡೆ. ಒಂದು ಹೂವಿನ ಎಲ್ಲ ಅಂದರೆ ಪಾಟ್ ಎಲ್ಲ ಹೂವು ಗಿಡ ನೆಡಲಿಕ್ಕೆ ಆಗ್ತದಲ್ಲ, ಹಾಗೆ ಒಂದು ಟ್ರೈ ತಗೊಂಡೆ. ಒಂದು ಎಂತಾದರೂ ಕೊಡಲಿಕ್ಕೆಲ್ಲ ಬಂದವರಿಗೆ ಆಗ್ತದಲ್ಲ ಹಾಗೆ. ಮತ್ತು ಒಂದು ಲಟ್ಟಣಿಗೆ ಅಂದರೆ ಇತ್ತು ನನ್ನ ಹತ್ರ, ಸ್ವಲ್ಪ ಸಪೂರ ಇತ್ತು, ಅದಕ್ಕೆ ಸ್ವಲ್ಪ ತೋರದ್ದು ತಗೊಂಡೆ. ಹಾಗೆ ಮತ್ತು ಇದು ಬೌಲ್ಸ್ ಎಲ್ಲ, ಇದು ಒಂದು ಸೆಟ್ ಅಂದರೆ ಒಂದು 12 ಏನೋ ಉಂಟು ನೋಡಿ ಹಾಗೆದು. ಇದು ಎಲ್ಲ ಒಂದು 12 ಇರಬೇಕು. ಇದು ತಗೊಂಡೆ ಎಲ್ಲ, ಅದರಲ್ಲಿ 12 ಉಂಟು, ಅದು ತಗೊಂಡೆ. ಮತ್ತು ಸ್ವಲ್ಪ ಫ್ರೂಟ್ಸ್ ತಗೊಂಡೆ, ಹೋಗಿದ್ದೇನಲ್ಲ ಪೇಟೆಗೆ, ಹಾಗೆ ಒಂದು ಫ್ರೂಟ್ಸ್ ತಗೊಂಡೆ. ನೋಡಿ, ಸ್ವಲ್ಪ ಫ್ರೂಟ್ಸ್ ತಗೊಂಡೆ, ಸ್ವಲ್ಪ ಬಾಳೆಹಣ್ಣು, ಮೂಸಂಬಿ, ಮತ್ತು ಇದು ಚುಕ್ಕು ಅಂದರೆ ಸಪೋಟ, ಹಾಗೆ ಪೇರಳೆ ಹಣ್ಣು ನನಗೆ ಹಣ್ಣು ಅಂದರೆ ಇಷ್ಟ ಆಗೋದಿಲ್ಲ, ಸ್ವಲ್ಪ ಕಾಯಾಗಿ ಉಂಟಲ್ಲ ಇದು ಇಷ್ಟ ಆಗ್ತದೆ ಹೀಗಿದು, ಹಾಗೆ ತಗೊಂಡೆ ಸ್ವಲ್ಪ. ಹಾಗೆ ಒಂದು ಸಣ್ಣ ವೀಡಿಯೋ ಮಾಡುವ ಅಂತ ಅನಿಸಿತು. ಮತ್ತು ಪೇಟೆಲೆಲ್ಲ ತುಂಬ ವೀಡಿಯೋ ಮಾಡುವ ಅಂತ ಎಣಿಸಿದೆ, ಆದರೆ ತುಂಬ ರಶ್ ಇತ್ತು, ಬ್ಯಾಂಕಿಗೆಲ್ಲ ಹೋಗಲಿಕ್ಕಿತ್ತು. ಹಾಗೆ ಹೋಗಿ ಎಲ್ಲ ಬಂದ್ವಿ, ಮತ್ತು ರಶಲ್ಲಿ ಸೀದಾ ಬಂದ್ವಿ ನಾವು. ಹಾಗೆ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.